ಮಂಗಳೂರಿನ ಊರ್ವಾ ಸ್ಟೋರ್ನಲ್ಲಿರುವ ಅಂಬೇಡ್ಕರ್ ಭವನ ಕಟ್ಟಡಕ್ಕೆ ಮಾಜಿ ಸಚಿವ ಬಿ ರಾಮನಾಥ ರೈ ಹಾಗೂ ವಿಧಾನ ಪರಿಷತ್ ಸದಸ್ಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್ ಇಂದು ಭೇಟಿಯನ್ನ ನೀಡಿದರು. ಈ ಸಂದರ್ಭ ಮಾತನಾಡಿದ ಮಾಜಿ ಸಚಿವ ಬಿ ರಾಮನಾಥ ರೈ, ನಮ್ಮ ಪಕ್ಷ ಅಧಿಕಾರದಲ್ಲಿದ್ದ ವೇಳೆ ಬಹಳಷ್ಟು ಬೇಡಿಕೆಗಳ ಹಿನ್ನೆಲೆಯಲ್ಲಿ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿದ್ದ ಸಂದರ್ಭದಲ್ಲೂ ಅಂಬೇಡ್ಕರ್ ಭವನ ಕಾಮಗಾರಿ ನಿರ್ಮಾಣಕ್ಕೆ ಮುಂದಾಗಿದ್ದೆವು. ಬಹಳಷ್ಟು ಚರ್ಚೆಗಳ ಬಳಿಕ ಕೊನೆಗೂ ಅಂಬೇಡ್ಕರ್ ಭವನಕ್ಕೆ ಮಂಜೂರಾತಿಗಳನ್ನು ನೀಡಿದ್ದೆವು. ನಿರ್ದಿಷ್ಟವಾದ ಜಾಗದಲ್ಲೇ ಭವನವನ್ನು ನಿರ್ಮಿಸಲು ನಾವು ಕೆಲಸವನ್ನ ಮಾಡಿದ್ದೇವೆ. ಸಿದ್ದರಾಮಯ್ಯ ಸರ್ಕಾರ ಬಜೆಟ್ನಲ್ಲಿ ಕೂಡ ಸಾಕಷ್ಟು ಹಣಕಾಸಿನ ನೆರವು ನೀಡಿತ್ತು. ಸಮಾಜಕ್ಕೆ ಒಳ್ಳೆಯ ಕಟ್ಟಡದ ನಿರ್ಮಾಣವನ್ನ ನಾವು ಮಾಡಿಕೊಟ್ಟಿದ್ದೇವೆ ಎನ್ನುವ ಖುಷಿ ಇದೆ ಎಂದರು. ಇನ್ನು ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್ ಮಾತನಾಡಿ, ಸ್ವಾತಂತ್ರ್ಯೋತ್ಸವ ದಿನದಂದು ಹಿಂದುಳಿದವರನ್ನ ಅವಮಾನ ಮಾಡುವ ಕೆಲಸವನ್ನ ಬಿಜೆಪಿ ಪಕ್ಷ ನಾಯಕರು ಮಾಡಿದ್ದಾರೆ. ಅಂಬೇಡ್ಕರ್ ಅವರನ್ನ ಬಿಜೆಪಿ ಅವಮಾನ ಮಾಡಿದೆ. ಇದು ಅನಿರೀಕ್ಷಿತ ಘಟನೆ ಅಲ್ಲ, ನಿರೀಕ್ಷಿತವಾಗಿ ಬಿಜೆಪಿಯಿಂದ ಆದ ಕೆಲಸ. ಅವರ ಹೇಳಿಕೆ ಮೂಲಕವಷ್ಟೇ ಅಲ್ಲ, ಕೃತ್ಯದ ಮೂಲಕವೂ ಅಂಬೇಡ್ಕರ್, ಗಾಂಧಿ, ಹಿಂದುಳಿದ ಸಮುದಾಯವನ್ನ ಅವಮಾನಿಸುವ ಕೆಲಸವನ್ನ ನಿರಂತರವಾಗಿ ಮಾಡಿದ್ದಾರೆ ಎಂದು ಟೀಕಿಸಿದರು. ಪರಿಶಿಷ್ಟ ಸಮಾಜದ ಜನರನ್ನು ಅವರಿಗೆ ಕೊಡುವಂಥ ಗೌರವವನ್ನು ಕೊಟ್ಟಿಲ್ಲ ಅಂತೇಳಿ ಬರುವಾಗೆ ನೋವಾಗಿದೆ. ಅವಮಾನ ಆದ ರೀತಿಯಲ್ಲಿ ಆಗಿದೆ ಅಂತೇಳಿ ಬಹುಶಃ ಈ ವೇದಿಕೆಯಲ್ಲಿ ಬರಲಿಕ್ಕೂ ಅವರಿಗೆ ಯಾರಿಗೂ ಕೂಡ ಅವಕಾಶ ಆಗಿಲ್ಲ. ಇವತ್ತು ಆ ಸಮುದಾಯಕ್ಕೆ ಸೇರಿದಂಥ ಜನರನ್ನು ಯಾರಿಗೂ ಕೂಡ ಸರಿಯಾದ ರೀತಿಯಲ್ಲಿ ಅವರಿಗೆ ಗೌರವಪೂರ್ವಕವಾಗಿ ಆಮಂತ್ರಣ ಮಾಡಿಲ್ಲ ಅಂಥೇಳಿ ಅವರಿಗೆಲ್ಲ ನೋವಿದೆ. ಅದಕ್ಕೆ ಅವರ ನೋವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ನನ್ನ ಮಾತನ್ನು ಹೇಳಿದಲ್ಲ, ನನಗೆ ಬೇಸರ ಅಲ್ಲ, ದಲಿತ ಸಮುದಾಯಕ್ಕೆ ಆದಂಥ ಬೇಸರ ಅದು ನನಗೂ ಆದ ಹಾಗೆ. ಅವಮಾನ ದಲಿತ ಸಮುದಾಯಕ್ಕೆ ಆಗುವ ಅವಮಾನ, ಅಂಬೇಡ್ಕರ್ ಆದ ಅವಮಾನ ಪರೋಕ್ಷವಾಗಿ ರಮನಾಥ ರೈ ಕೂಡ ಅದು ಬೇಸರ ಆಗಿದೆ ಅಂತ ಹೇಳುವಂಥ. ನನಗೆ ಕರೆದಿಲ್ಲ ಅಂತೇಳಿ ಬೇಸರ ಖಂಡಿತ ಇಲ್ಲ. ನಾವು ಇವತ್ತು ಎಲ್ಲ ಕಾರ್ಯಕ್ರಮಗಳು ಹಾಗೇನೆ. ಇವತ್ತು ಮೊದಲೆಲ್ಲ ಒಂದು ಸಂಪ್ರದಾಯ ಇತ್ತು, ಯಾರಾದರೂ ಹಿಂದೆ ಇದ್ದ ಶಾಸಕರನ್ನು, ಹಿಂದಿದ್ದ ಇವ್ರನ್ನು ಕರೆಸುವಂಥದ್ದು ಒಂದು ಕಾಲದಲ್ಲಿ ಇತ್ತು. ಅದನ್ನೆಲ್ಲ ಈಗ ದೂರ ಮಾಡಿದ್ದಾರೆ. ಅದು ನಮಗೆ ಪ್ರಮುಖ ವಿಷಯ ಅಲ್ಲ. ಈ ಒಂದು ಕೆಲಸ ಆಗಿ ಜನ ಉಪಯೋಗಕ್ಕೆ ಆಗಿದೆ. ಅವರನ್ನು ಕೂಡ ಮೊನ್ನೆ ನಮ್ಮ ಆಗಸ್ಟ್ 15 ಸ್ವಾತಂತ್ರ್ಯೋತ್ಸವ ದಿವಸವನ್ನು ಕೂಡ ಅವರಿಗೆ ಕೂಡ ಅವಮಾನ ಮಾಡುವಂಥ ಕೆಲಸ ಇವತ್ತು ಸರ್ಕಾರದಿಂದ ಆಗಿದೆ. ಅಂಬೇಡ್ಕರ್ ಅವರಿಗೆ ಕೂಡ ಈ ಒಂದು ಭವನವನ್ನು ಉದ್ಘಾಟಿಸುವಂಥ ಸಂದರ್ಭ ಅವಮಾನ ಸರ್ಕಾರದಿಂದ ಆಗಿದೆ. ಇದೆಲ್ಲ ಬಹುಜನರಿಗೆ ನೋವುಂಟು ಮಾಡುವಂಥ ಪ್ರಸಂಗಗಳು. ಇಂಥ ಪ್ರಸಂಗಗಳು ಇದೇನು ನಾವು ಇದನ್ನು ಅನಿರೀಕ್ಷಿತ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಅವರ ಸರ್ಕಾರದ ಮಂತ್ರಿಗಳೇ ಹೇಳಿದ್ದಾರೆ, ನಾವು ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಅಧಿಕಾರಕ್ಕೆ ಬಂದವರು ಅನ್ನುವಂಥ ವಿಚಾರವನ್ನು ಅವರ ಮಂತ್ರಿಗಳೇ, ಕೇಂದ್ರ ಮಂತ್ರಿಗಳು, ಉತ್ತರ ಕರ್ನಾಟಕದ MP ಅವರು ಹೇಳಿದ್ದಾರೆ. ಆದ್ದರಿಂದ ಇದೇನು ನಾವು ಅನಿರೀಕ್ಷಿತ ಅಲ್ಲ, ಇದು ನಿರೀಕ್ಷಿತವೇ. ಯಾವತ್ತೂ ಅವರಿಗೆ ಗಾಂಧೀಜಿ ಮತ್ತು ಅಂಬೇಡ್ಕರ್ ಮೇಲೆ ಖಂಡಿತ ಗೌರವ ಇಲ್ಲ ಅನ್ನೋದನ್ನು ಅವರು ಮಾತಿನಲ್ಲಿಯೂ ತೋರಿಸಿಕೊಟ್ಟಿದ್ದಾರೆ, ಆಚಾರದಲ್ಲಿಯೂ ತೋರಿಸಿಕೊಟ್ಟಿದ್ದಾರೆ.